ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿರುವುದು ಜನರ ಒಳಿತಿಗಾಗಿ ಅಲ್ಲ, ಇದೊಂದು ಚುನಾವಣಾ ಗಿಮಿಕ್ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಮಂಜುನಾಥ ಬಂಡಾರಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 8 ವರ್ಷಗಳಲ್ಲಿ ಜಿಎಸ್ಟಿ ವ್ಯವಸ್ಥೆ ದೇಶದ ಜನರ ರಕ್ತ ಹೀರಿದೆ. ಅನಿರೀಕ್ಷಿತವಾಗಿ ಜಿಎಸ್ಟಿ ತಂದಾಗ 18 ಲಕ್ಷ ಕಂಪನಿಗಳು ಮುಚ್ಚಿದ್ವು. 10,000ದಿಂದ 12,000 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬಗಳಿಗೆ ಸಮಾಧಾನ ಹೇಳುವವರು ಯಾರು? ಜಿಎಸ್ಟಿಗೆ ನಮ್ಮ ಕಾಲೇಜು ಕೂಡ ಬಲಿಯಾಗಿದೆ. ನಮ್ಮ ಹಾಸ್ಟೆಲ್ಗೆ ಟ್ಯಾಕ್ಸ್ ಹಾಕಿದ್ರು. ಕಾಲೇಜಿನ ಆಡಳಿತ ಮಂಡಳಿ 2 ಕೋಟಿ ರೂಪಾಯಿ ಜಿಎಸ್ಟಿ ಪಾವತಿಸಿದೆ. ಈ ಮೊತ್ತವನ್ನು ನಾವೇನು ವಿದ್ಯಾರ್ಥಿಗಳಿಂದ ಸಂಗ್ರಹ ಮಾಡಿರಲಿಲ್ಲ. ಆ ಬಳಿಕ ಜಿಎಸ್ಟಿಯನ್ನು ತೆಗೆದು ಹಾಕಿದ್ರು. ನಾವು ಪಾವತಿಸಿದ ಹಣ ನಮಗೆ ಮರುಪಾವತಿ ಆಗಿಲ್ಲ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಲಕ್ಕೂ ಕೂಡ ಹಲವಾರು ಪ್ರತಿಭಟನೆ ನಡೆಸಿದ ಬಳಿಕ ಹಾಗೂ ವಿದೇಶಗಳ ತಜ್ಞರು ಹೇಳಿದ ಬಳಿಕ ಈಗ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಸಿದೆ. ಇದು ಜನರಿಗಾಗಿ ಕಮ್ಮಿ ಮಾಡಿದ್ದಲ್ಲ, ಇದು ಚುನಾವಣೆಯ ಗಿಮಿಕ್ ಎಂದು ಟೀಕಿಸಿದರು. ಕಟೀಲು ದೇವಸ್ಥಾನದಲ್ಲಿ ವಿವಿಧ ಸೇವಾ ಶುಲ್ಕ ಏರಿಕೆ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಟೀಕಿಸಿ ವಾಟ್ಸ್ಆಪ್ನಲ್ಲಿ ಬಂದ ಸಂದೇಶವನ್ನ ಉಲ್ಲೇಖಿಸಿದ ಡಾಕ್ಟರ್ ಮಂಜುನಾಥ ಬಂಡಾರಿ, ಕಟೀಲು ದೇವಸ್ಥಾನಕ್ಕೂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ. ಅದು ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ಧಾರದ ಹೊರತು ಸಿದ್ದರಾಮಯ್ಯ ಅಥವಾ ರಾಮಲಿಂಗ ರೆಡ್ಡಿ ತೆಗೆದುಕೊಂಡ ನಿರ್ಧಾರ ಅಲ್ಲ ಎಂದರು. ಇನ್ನು ಮತ ಕಳ್ಳತನ ಆರೋಪದ ಬಗ್ಗೆ ಪುರಾವೆ ಕೊಡಿ ಎಂಬುದಾಗಿ ಚುನಾವಣಾ ಆಯೋಗ ಹೇಳ್ತಾ ಇರುವುದಕ್ಕೆ ಕೌಂಟರ್ ನೀಡಿದ ಮಂಜುನಾಥ ಬಂಡಾರಿ, ಚುನಾವಣಾ ಆಯೋಗ ಇರುವುದೇಕೆ? ಈ ಬಗ್ಗೆ ಚುನಾವಣಾ ಆಯೋಗ ತನಿಖೆ ಮಾಡಲಿ. ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇಡಿ, ಚುನಾವಣಾ ಆಯೋಗ ಸೇರಿದಂತೆ ಸ್ವಾಯತ್ತ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ತಾ ಇದೆ. ಹೀಗೆ ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯುವುದು ಹೇಗೆ? ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ನೀತಿಯನ್ನ ತಡೆದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸಬೇಕಾಗಿದೆ ಎಂದರು. ದೇಶದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 22%ಗೆ ಇಳಿಸಿದ್ದಾರೆ ಶ್ರೀಮಂತರಿಗೆ. ಇದರಿಂದ ಸುಮಾರು 3.14 ಲಕ್ಷ ಕೋಟಿ ನೇರವಾಗಿ ಇವತ್ತು ಅವರಿಗೆ ಉಳಿತಾಯ ಆಗ್ತಾ ಇದೆ. ನೀವು ಅವೈಜ್ಞಾನಿಕವಾಗಿ ನೀವು GST ತಂದಾಗ ಸುಮಾರು 18 ಲಕ್ಷ ಕಂಪನಿಗಳು ಮುಚ್ಚಿದ್ವಲ್ಲ. ಸುಮಾರು 10ರಿಂದ 12,000 ಜನರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ. ಇವ್ರಿಗೆ ಯಾರು ಇವತ್ತು ಸಮಾಧಾನ ಇದನ್ನು ಕೊಡುವಂಥದ್ದು? ಸರ್, GSTಲಿ ನಾನು ಬಲಿಯಾಗಿದ್ದೀನಿ, ನಮ್ಮ ಕಾಲೇಜ್ ಬಲಿಯಾಗಿದೆ. ಹಾಸ್ಟೆಲ್ಗೆ ಟ್ಯಾಕ್ಸ್ ಹಾಕಿದ್ರು. ನಾವು 2 ಕೋಟಿ ಟ್ಯಾಕ್ಸನ್ನು ನಾವು ಕಟ್ಟಿದ್ವಿ. ನಾವೇನು ಕಲೆಕ್ಟ್ ಮಾಡಿರಲಿಲ್ಲ. ನಾವು ಯಾವುದೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಲಿಲ್ಲ. ಕಲೆಕ್ಟ್ ಮಾಡ್ದೇನೆ ನಮ್ಮ ಕಾಲೇಜ್ ಮೇಲೆ, ಹಾಸ್ಟೆಲ್ ಮೇಲೆ 2 ಕೋಟಿ ನಾವು ಕಟ್ಟಿದ್ವಿ. ಇದು GST ಅವರು ಕಳೆದ 8 ವರ್ಷದಲ್ಲಿ ಬಡವರ ರಕ್ತವನ್ನು ಹೀರಿದ್ರು. ರಕ್ತವನ್ನು ಹೀರಿ ಇವತ್ತು ಅಲ್ಲಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡ್ರು, ಏನೇನೋ ಎಲ್ಲ ಆದಮೇಲೆ ಜನರು, ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೆ ಓಡಾಡಿ ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ಮೇಲೆ, ಹಲವಾರು ವಿದೇಶದ ಇವತ್ತೇನು ಎಕ್ಸ್ಪರ್ಟ್ಸ್ಗಳು, ಎಕನಾಮಿಸ್ಟ್ಗಳ ಮೇಲೆ ಎಲ್ಲ ಹೇಳಿದ್ಮೇಲೆ ಇವತ್ತು ಕಮ್ಮಿ ಮಾಡಿದ್ದಾರೆ ಹೊರತು ಜನರಿಗೋಸ್ಕರ ಕಮ್ಮಿ ಮಾಡಿದ್ದಲ್ಲ. ಇವರು ಚುನಾವಣೆಯ ಒಂದು GST ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು, ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಅವರು ಮೊನ್ನೆ ಕಟೀಲ್ ದೇವಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಟ್ಯಾಗ್ ಮಾಡಿ ಬರೆದು ಬಿಟ್ರು. ನೋಡಿ, ಸಿದ್ದರಾಮಯ್ಯ ಅವರು ಬಂದ ಮೇಲೆ ಯಾವ ರೀತಿ ಪೂಜಾ ಇದುಗಳಿಗೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ವಾಮಿ, ಕಟೀಲಿನ ದೇವಸ್ಥಾನಕ್ಕೂ ಸರ್ಕಾರದ ಸಿದ್ದರಾಮಯ್ಯ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಲ್ಲಿಯ ಆಡಳಿತ ವರ್ಗದವರು ತೆಗೆದುಕೊಂಡಿರುವಂಥ ನಿರ್ಧಾರವತ್ತೆ ಹೊರತು ಅದು ಸರ್ಕಾರದ ಸಿದ್ದರಾಮಯ್ಯನವರಾಗಲಿ ರಾಮಲಿಂಗಾರೆಡ್ಡಿ ಅವರಾಗಲಿ ತಗೊಂಡಲ್ಲ. ಒಂದೇ ಮನೆಯಲ್ಲಿ ಓಟು, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಲಕ್ಷ ಓಟ್ ಇದೆ ಅಂತ 2 ಲಕ್ಷ ಓಟ್ ಇರುತ್ತೆ. ಆದರೆ ಆ ಓಟನ್ನು ಕುಲಂಕುಷವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಓಟಲ್ಲಿ ಸುಮಾರು ಒಂದು 10ರಿಂದ 20% ಓಟುಗಳು ಬದಲಾವಣೆ. ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ, ಯಾಕೆ ಓಟ್ ಚೋರಿ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸರ್, ನಮ್ಮ ಲೆಕ್ಕದ ಪ್ರಕಾರ ಓಟ್ ಅಷ್ಟೇ ಇರುತ್ತೆ. ಆದರೆ ಅದರಲ್ಲಿ 10ರಿಂದ 20% ಓಟು ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಹಾಕ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಅವರ ಓಟನ್ನು ಡಿಲೀಟ್ ಮಾಡಿ ಆ ಜಾಗಕ್ಕೆ ಬೇರೆಯವ್ರನ್ನ ಹಾಕುವಂಥ. ನಾವು ಡಿಕ್ಟೇಟರ್ಶಿಪ್, ಈ ಪ್ರಜಾಪ್ರಭುತ್ವ ಅಂತ ನಮಗೇನು ಕೊಟ್ಟಿದ್ದಾರೆ, ಈ ಪ್ರಜಾಪ್ರಭುತ್ವ ನಾವು ಉಳಿಸ್ಕೊಳ್ಬೇಕೇ ಹೊರತು ಈ ಡಿಕ್ಟೇಟರ್ಶಿಪ್ ಹೋಗೋದು ಬೇಡ.